ಉಳ್ಳಾಲ ಗಾಂಧಿನಗರ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ತಯಾರಿ ಸಭೆ ಮತ್ತು ಕೂಪನ್ ಬಿಡುಗಡೆ ಕಾರ್ಯಕ್ರಮ ದೇವಸ್ಥಾನದ ವಠಾರದಲ್ಲಿ ಆದಿತ್ಯವಾರ ನಡೆಯಿತು. ಪಿಲಾರು ಶ್ರೀ ಸಾಯಿಬಾಬಾ ಮಂದಿರದ ಪ್ರಧಾನ ಅರ್ಚಕರು ಮುಖ್ಯಸ್ಥರು ದಿನೇಶ್ ಶಾಂತಿ ಕೂಪನ್ ಬಿಡುಗಡೆಗೊಳಿಸಿ, ಒಂದು ಕ್ಷೇತ್ರ ನಿರ್ಮಾಣ ಪುನರ್ ನಿರ್ಮಾಣ ಅಂದರೆ ತುಂಬ ಪುಣ್ಯದ ಕೆಲಸ, ಅದರಲ್ಲಿ ಭಾಗಿಯಾಗುವುದು ನಮಗೂ ಒಂದು ಪುಣ್ಯ ಸೇವೆಯ ಅವಕಾಶ. ಇನ್ನು 1 ತಿಂಗಳು ಇದೆ, ಅಷ್ಟರಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಿ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಡೆಯುವಂತೆ ನಾವೆಲ್ಲರೂ ಸಹಕರಿಸೋಣ ಎಂದು ತಿಳಿಸಿದರು. ಈ ಒಂದು ಸ್ಥಳಭಾಗ ಮುಖ್ಯವಾದ ಪ್ರಜ್ಞಾ ಪ್ರತಿಭಾಮೇಧ ವಿವೇಕ ಶಕ್ತಿ ಪುರಾತನ ಪುಣ್ಯ ಅನ್ನುವಂತೆ ಮುಖ್ಯವಾದ ಒವೇ ಒಂದು ಸ್ಥಳಭಾಗದ ಒಂದು ಸಾನ್ನಿಧ್ಯ ನಿರ್ಮಾಣ ಅದು 10 ಜನಕ್ಕೆ ಅವು ಅಭೀಷ್ಟ ಕಾರ್ಯ ಸಿದ್ಧಿಯಾಪುನಂಚಿತ್ತನ ಒಂದು ಸಾನ್ನಿಧ್ಯ ಸೃಷ್ಟಿ ಮಲ್ಪೋಡು ತಂದ ಐಕೆ ಪೂರ್ವಾರ್ಜಿತವಾದಂಚಿತ್ತನ ಸುಕೃತವಾದಂಚಿತ್ತನ ಪುಣ್ಯ ಬೋರ್ಡು ಬಂದಿರು. ಅವಾಗಲ್ಲ ಅಂಚಿತ್ತನ ಪುಣ್ಯ ಇನಿ ನಮ್ಮ ಗಿರೀಶ್ ಕುಮಾರ್ ಆನ ಮೂಲಕ ಅವನೊಂದು ಬಂಪದವು ನಮಗೆ ಭಾರಿ ಸಂತೋಷ ಇದ್ದಾರೆ. ಅವಾಗಲ್ಲ ಈ ಒಂದು ಸಾನ್ನಿಧ್ಯ ನಿರ್ಮಾಣ ಮಲ್ಪನಂಚಿತ್ತನ ಪ್ರಥಮ ಒಂಚೆತ್ತನ ಒಂಜಿ ಸಮಯಡೆ ಅಂಚನೆ ಒರಿ ಲೋಕಗಿ ಎಡ್ಡೆ ಮಲ್ಪೋಡು ಒಂಜಿ ಇದಾರ್ಥ ಪೋನಾಗ ಹಾಗೆ ಅನೇಕ ರೀತಿಯ ಅಪವಾದಗಳು ಬರು, ಆಪತ್ತುಗಳು ಬರು, ಅದನ್ನು ವಿಘ್ನೋಡು ಬರು, ಅಡೆತಡೆ ಬರು, ಅದನ್ನು ಅನೇಕ ರೀತಿಯ ಕಷ್ಟೋಲ್ಲ ಬರು. ಅವಂಡ ಅಂಚಿತ್ತಿನ ಒವೇ ಒಂದು ಸಂದರ್ಭೋಡುಲ ಅಂಚನೆ ದೇವರ ನಮ್ಮ ಕೈ ಬಿಡುಪುಜೇರು ನಾಯಕೊಂಡ ಉದಾಹರಣೆ ನಮನೇ ಉಲ್ಲ. ಅಂಚನೆ ಮುಖ್ಯವಾದ ಒಂದು ಸಾನ್ನಿಧ್ಯ ನಿರ್ವಹಣ ಮಲ್ಪನಂಚಿತ್ತಿನ ಸಂದರ್ಭಗಳು ಇಂಚಿತ್ತಿನ ಹಲವು ರೀತಿಯ ಟೀಕೆ ಟಿಪ್ಪಣಿ ಬತ್ತನಿತ್ತಂದಲ್ಲ ಅವು ಮಾತ್ರ ನಮ್ಮ ಅಂಜಲ್ಪ ಎಡ್ಡೆಗೆ ಪನ್ಪುನಂಚಿತ್ತ ಒಂಜಿ ನಮ್ಮ ದೃಢವಾನಂಚಿತ್ತ ಒಂಜಿ ಭಕ್ತಿ ನಿರ್ಧಾರ ಮಂತೊಂದು ಅಂಜನೆ ನಮ್ಮ ಐನು ಕುಂತ ಬಂದೆ ಅಂಜನೆ ದುಮ್ಮ ಮಂತೊಂದು ಕೊಂಡ ಖಂಡಿತವಾದ ಇಟ್ಟು ಯಶಸ್ವಿಕೊಂಡು ಪನ್ಪುನಂಚಿತ್ತ ಒಂದು ವಿಚಾರ. ಬ್ರಹ್ಮಕಲಶೋತ್ಸವಕ್ಕೆ ಒಳ್ಳೆಯ ಸಮಿತಿ ರಚನೆಯಾಗಿದೆ. ಆದಷ್ಟು ಮಹಿಳಾ ಸಮಿತಿ ಸದೃಢವಾಗಬೇಕು. ಹೊಸಬರಿಗೆ ಅವಕಾಶ ನೀಡಿದರೆ ಹೊಸ ಹುರುಪಿನಿಂದ ಕೆಲಸ ಮಾಡುತ್ತಾರೆ. ನಾವೆಲ್ಲರೂ ಜೊತೆಯಾಗಿ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗುವಂತೆ ಮಾಡೋಣ ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಸುರೇಶ್ ಭಟ್ನಗರ ತಿಳಿಸಿದರು. ಜವಾಬ್ದಾರಿ ಇರುತ್ತೆ ತೋಡು ಕಾರ್ಯಾಧ್ಯಕ್ಷರು ದಾಯಪನ್ನಾಗ ಇರಕ್ಕೆ ಬೇರೆ ಕೆಲಸದ ಒತ್ತಡ ಇನ್ನ ಪೂರ ವಿಷಯ ಗೊತ್ತಿತ್ತಿದೆ ಅಂದರೆ ನಾನು ಪಂಡಿ ದಾಯಪನ್ನಾಗ ಇರಕ್ಕೆ ಸುರೂತ ಜವಾಬ್ದಾರಿ ಯಶಸ್ವಿ ಆದ ನನ್ನ ಅಂಚನೆ ಪೂರ ಟಿಕೆಟ್ ಲೆಕ್ಕ ಹೊಡಿರಿ ಕಾರ್ಯಾಧ್ಯಕ್ಷ ಅಂಚಾದ ಸುರೂತ ಪ್ರಯೋಗಗಳು ಇದು ಸಕ್ಸಸ್ ಆವಡು ಇದಕ್ಕೆ ಅಪ್ಪ ಚಾಮುಂಡೇಶ್ವರನ ಒಂದು ಅಭಯ ಪೋಲ ಉಪ್ಪಾಡು ಬಂದು ಅಂಚನೆ ಪೂರೇರ ಒಂದು 80% ಕೆಲಸನೇ ಗಿರೀಶನೆ ಮಲ್ದೇರು ದಾಯವನ್ನ ಪೂರ ದಿಕ್ಕಲ್ಲಿ ಎಂಚಪ್ಪನಾಗ 100% ಕೆಲಸ ನಮ್ಮ ಮಾಡ್ತಾರೆ ಸಮಿತಿ ಅನ್ನ ಮೂಲ 80% ಕೆಲಸ ನಾರು ಮಲ್ದೇರು ಅಂಚಾದ ಕೂಡ ನಗಮ ಪುರಿ 20% ಕೆಲಸ ನಮ್ಮ ಓಡೆ ಪುರ ಪೋಯಾರು ಅದ್ರ ಪೂರ ಒಟ್ಟಿಗೆ ಹೋದು ಆ ಬೇತೆದಲ್ಲ ಕೆಲಸ ಒಂದು ಒಪ್ಕೊಂಡು ಆಯ್ನ ಟೈಕ್ ನಮ್ಮ ಖರ್ಚು ವೆಚ್ಚದ ಬಗ್ಗೆ ಧನ ಸಹಾಯ ಎಂಚಪ್ರೋಡಿಗೆ ಜನಕ್ಕೆ ಕಷ್ಟ ಉಂಟು ಪೋಯಿ ನಡೆನೆ ಪೋಪುನಿ ಪೂರ ಎಂಕ್ಲಾಗಿ ಪೂರ ಗೊತ್ತುಂದಿತ್ತು ಅಂಚ ಉಳ್ಕೊಂಡಾಗ ಸರಿ ಎಡ್ಡೆ ನಮ್ಮ ಪೂರ ಸರಿ ಕೆಲಸ ಮಾಡ್ಬೇಕು ಕೊಡಂಜಿನ ಮಹಿಳೆಯರು ಎಡ್ಡೆ ಟೀಮ್ ಮಾಡ್ಕಲೆ ಮಹಿಳೆಯರ ಎಡ್ಡೆ ಟೀಮ್ ಮಾಡ್ಕಲೆ ಮತ್ತು ದಾಯವನ್ನಾಗ ಯಾಪಲ್ಲ ನಮ್ಮನೆ ಜಾಸ್ತಿ ಪುಲ್ನಾಗ ಒಂದು 4-5 ಜನ ಪೊಂಜೋಲಿನ ಕೊಲ್ಲವನಂಚಿನ ನಮ್ಮ ಒಂದು ಭಾವನೆ ಬೋಡು ನಮ್ಮ ಯಾನು ಅವು ದಾಯ ಬಂದಾಗ ನಮ್ಮ ಪಿರೋಡು ಕೆಲಸ ಮಾಡ್ಕೊಂಡು ಪೂರ ದಿಕ್ಕಿಲ್ಲ ಬ್ರಹ್ಮ ಕೆಲಸ ಮಹಿಳೆಯರು ನಮ್ಮ ಕಾಯಿ ಅಕ್ಲೇನು ಕೆಲಸ ಮಾಡ್ಕೊಳ್ಳತ್ತು ಅಕ್ಲೆಲ್ಲ ಒಂದು ಇಡೀ ಪುನಃ ವ್ಯವಸ್ಥೆ ವ್ಯಾಪಾರ ಮಾಡ್ಕೊಂಡು ನನ್ನ ವ್ಯಾಪಾರ ವೇದಿಕೆಯಲ್ಲಿ 5 ಜನ ಮಹಿಳೆಯರು ನಮ್ಮ ಮೂಲ ತೂಕ ಲೆಕ್ಕ ಮಾಡ್ಕೊಂಡು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಆರಾಧನಾ ಕುಟುಂಬದ ಮುಖ್ಯಸ್ಥರು ಗಿರೀಶ್ ಉಳ್ಳಾಲ್ ಮಾತನಾಡಿ, ಹೊಯ್ಗೆ ಮತ್ತು ಕಲ್ಲಿನ ಅಭಾವದಿಂದ ಜೀರ್ಣೋದ್ಧಾರದ ಕೆಲಸ ಸ್ವಲ್ಪ ತಡವಾಯಿತು, ಆದರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೆದಿದೆ. ಇನ್ನು 1 ತಿಂಗಳಲ್ಲಿ ಕೆಲಸ ಮುಗಿದು ಏಪ್ರಿಲ್ 28, 29, 30ರಂದು ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಎಲ್ಲರೂ ಒಂದಾಗಿ ಸಹಕಾರ ನೀಡಬೇಕು ಎಂದು ಕೇಳಿಕೊಂಡರು. ಕಾಮಗಾರಿಗೆ ಸಹಾಯ ಮಾಡ್ಕೊಂಡು ವಿನಂತಿ ಮಾಡ್ತದೆ ಮಾತೆಲ್ಲ ಅಂದೇಕ ಎಕ್ಲೆಗೆ ಪುಗಿಯಲ್ ಕೊರಡು ಪಡೆದು ಈ ಸಂದರ್ಭಕ್ಕೆ ಏನೊಂದಿಲ್ಲ 5 ಪಕ್ಕ ಎಂಗಲತ್ತೆ ಬ್ರಹ್ಮಕಲಶದ ದಿನ ನಡೀತ ಪಂಡ 28, 29, 30 ಮೂಜಿ ದಿನ 28 ಹೊರೆ ಕಾಣಿಕೆ 29, 30 ವೈದಿಕ ಕಾರ್ಯಕ್ರಮ 5 ಪಕ್ಕ ಮೇ 1 ತಾರೀಕಿಗೆ ಎಂಕಲ ವಾರ್ಷಿಕ ಸೇವೆ ನಡಪುಂಟು ವಾರ್ಷಿಕ ಸೇವೆ ಯಾಪಲ ನಡಪಲೇಕ ಮಧ್ಯಾಹ್ನ
ಅಪ್ಪೆಗೆ ಮಹಾಪೂಜೆ ಅಂಚನೆ ಒಂದು 5 ಗಂಟೆಗೆ ಕತ್ತಲಗನ ಗುಳಿಗನ ಕೋಲ 5 ಬೊಕ್ಕ ಮನದಾನಿ ಕೊರಗಜ್ಜನ ಕೋಲ ನಡಪರಂಡು ಅಂಚೆ ಈ ಪೂರ ಒಂಜಿ ಕಾರ್ಯಕ್ರಮಗಳ ನಿಖಲ ಒಟ್ಟಿಗೆ ಸೇರ್ದು ನಾನಾತುಲ ಜಾಸ್ತಿ ಇನಿ ಭವಿಷ್ಯ ಮಸ್ತ್ ಜನ ಇನಿ ಬೈದಿಯರು. ಪರಿಸರದ ಪ್ರಮುಖರು ಜಿತೇಂದ್ರ ಶೆಟ್ಟಿ ತಲಪಾಡಿ, ಚಂದ್ರಶೇಖರ್ ಉಚ್ಚಿಲ್, ರವಿಶಂಕರ್ ಸೋಮೇಶ್ವರ, ತಾರನಾಥಗಟ್ಟಿ ಕಾಪಿಕಾಡ್, ದೇವದಾಸ್ ಕೊಲ್ಯ, ಭಾಸ್ಕರ್ ತುಕ್ಕೋಟು, ರಾಘವ ಉಚ್ಚಿಲ್, ಸಂದೀಪ್ ಸಾಲ್ಯಾನ್, ಗೋಪಾಲ್ ಕುತ್ತಾರ್, ನಾರಾಯಣ ಕುಂಪಲ, ವಿಜಯಲಕ್ಷ್ಮಿ ಕಟೀಲ್, ಪುರುಷೋತ್ತಮ ಗಟ್ಟಿ, ರಾಜು ಗುರಿಕಾರ, ಸುಂದರ್ ಉಳಿಯ, ಜಗನ್ನಾಥ ಕೇಸಿರೋಡು ಮುಂತಾದವರು ಉಪಸ್ಥಿತರಿದ್ದರು. ಆನಂದ ಶೆಟ್ಟಿ ಭಟ್ನಗರ ಸ್ವಾಗತಿಸಿದರು. ಪ್ರವೀಣ್ ಬಸ್ತಿ ನಿರೂಪಿಸಿ ವಂದಿಸಿದರು.